Sheth from Bhagavati Kshetra. My hearty welcome to you. I would request Mr. Harish Kumar to hand over the bouquet. U.S. Prakash Ulal from Ulya Dharma Kshetra. I extend my warm welcome to you, sir. Shasan, please hand over the bouquet. Warm welcome to K.T. Suvarna, Director of OBC, Government of Karnataka. Now I request Mr. Arun Kumar to hand over the bouquet to K.T. Suvarna. My heartiest welcome to Sridhar Kini. I would call upon Mr. Vasant Pinangadi to hand over the bouquet. A warm welcome to Baba Lanka. Now I would like to call upon Mr. Uday to hand over the bouquet to Mr. Baba Lanka. My hearty welcome to Ravindra Shetty and Shasan again once upon on the stage. US Prakashara ಅಂಚನೆ ಇನಿ ನಂಗೆ ಮಾತರಿಗಳ ಗೊತ್ತಿತ್ತಲಕನೆ ನಮ್ಮ ಏನ ಆತ್ಮೀಯರನಂಚಿನ ಹಿಂದುಳಿದ ಆಯೋಗದ ನಿರ್ದೇಶಕರನಂಚಿನ ಏನ ಆತ್ಮೀಯರನಂಚಿನ KT ಸುವರ್ಣರೆ ಅಂಚನೆ ಇನಿತ ಕಾರ್ಯಕ್ರಮಕ್ಕೂ ನನಗೆ ಪಣ್ಣಗ ಲೇಟ್ ಆದಲ್ಲ ಆ ಕೊಡ್ತುಡು ಒಂಜಿ ಈತ ಕಾಣಕೊಂಡನಲ್ಲ ಇತ್ತೇನೆ ಗೊತ್ತಿದ್ದು ವೇದಿಕೆಗೆ ಅರಿಂಗಿ ಚಿಕ್ಕದಿನಾರು ಈಗಲೇ ಬಾರಿ ಹಿರಿಯಾರು ಮಾತು ಎಲ್ಪಲ ಇಲ್ಲಿ ಮಾರ್ಗದರ್ಶನ ಮಾಡ್ಕೊಂಡಾರು ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಣ್ಣ ನರಸಿಂಹ ಕಿಣಿಯರೆ ಶ್ರೀಕರ್ ಕಿಣಿಯರೆ ಅಂಚನೆ ಇಡಿಂತ ವೇದಿಕೆ ಪುನಃ ನನ್ನ ಆತ್ಮೀಯರಣ ಅಂಚಿನ ಅಲೆಮಾರಿ ಬೊಕ್ಕ ಹರಿಯಾಲಮಾರಿ ನಿಗಮದ ಅಧ್ಯಕ್ಷರಂಚಿನ ರವೀಂದ್ರ ಶೆಟ್ಟಿ ಉಳಿದೊಡ್ರೆ ಅಂಚನೆ ಇಡಿಂತ ಈ ಪೊರ್ಲುದ ಈ ಬಿಲ್ಡಿಂಗ್ ಆವಡದ ನಾಡ ಒಂಜಿ ಆರ್ಕಿಟೆಕ್ಟ್ ಬೋರ್ಡ್ ಆ ವಿನ್ಯಾಸಕಾರ ಅಂಚಿನ ಎನ್ನ ಆತ್ಮೀಯರಣ ಅಂಚಿನ ಅವಳ ಇಂಥ ಒಟ್ಟಿಗೆ ಹೆಂಗೆ ಇನಿ ಈ ಕ್ಷೇತ್ರಕ್ಕೆ ಬರಿಯಾರೆ ಹೆಂಗೆ ಪ್ರೋತ್ಸಾಹ ಕೊಡೋದು ಮನ್ಪೂಡು ಪಣ್ಪಿನ ಒತ್ತಡ ಪಾಡ್ತೀನಿ ಮನ್ಪೆರೆ ಹೆಂಗೆ ಅವಳದ ನಾಡ ಮೂಲ ಕಾಡಗಂತೇನೆ ನಾನು ಆತ್ಮೀಯರಣ್ಣ ಬಾಬಲಂಕರೆ ಅಂಚಿನ ಸೇರ್ತೀನಿ ತಿಂಚಿನ ಮಹತ ಆತ್ಮೀಯರೇ ಎನ್ನ ಆ ಬೊಕ್ಕ ಎನ್ನ ಬಂಧು ಮಿತ್ರರೇ ಬಹುಶಃ ನಿಗ್ಲೆ ಮಾತ್ರ ಗೊತ್ತುಂಡು ಇತ್ತದ ಈ ಪೊಡ್ತುಡು ಇತ್ತದ ಈ ನಮ್ಮ ಮಾರಕ ರೋಗ ಪೊಡ್ತುಡು ಬಿಲ್ಡಿಂಗ್ ಕಟ್ಟೋಡು ನಂಡ ಬಾರಿ ಕಷ್ಟ ದಾಯಕ ಬಂಡ ಏರಿಗೆಲ್ಲ ಅವನಿ ಕಟ್ಟೋಡು ಸ್ಥಿತಿ ಪೂಜಿ ಆಂಡ ದಾದನ ದೇವರನ ದಯಟ್ಟು ದೇವನಂಜಿ ಪೊರ್ಲುಡು ಮಲ್ಪುಣಂಚಿನ ಯೋಗ ಭಾಗ್ಯ ನಮ್ಮ ನಂಬಿನ ದೇವರು ಕೊಟ್ಟು ಬಂಡ ತಪ್ಪ ಆಂಡಲ ಕರಿನ ಕೋಡದ ಒಂಜಿ ದಿನೊಟ್ಟು ಸಾಧಾರಣ 5 ಜನ ಬ್ರಾಹ್ಮಣರ ನೇತೃತ್ವಡು ವಾಸ್ತು ಹೋಮ ಅವತ್ತು ಪಕ್ಕ ಅಂಚನೆ ವಾಸ್ತು ಪೂಜೆ ಅಷ್ಟ ಅಘೋರ ಹೋಮನ ಬೊಕ್ಕ ಬಲಿ ಪೂಜೆನ ಪೂರ ಮಲ್ತ ಅವು ದಾಯಕ ನಮ್ಮ ಅವಿನ ಮಲ್ಪ ಬಂಡ ನಂಗೆ ಭಟ್ರ ಪೂಜೆ ಆಗ್ಬೇಕು ಒಂಜಿ 2 ಪಾತ್ರ ಬಂಡೆ ದಾದ ಅಂತ ಬಂಡ ನಮ್ಮ ಈ ಒಂದು ಕೆಲಸ ಶುರು ಮಾಡ್ಕೊಡೋದು ನಂಡ ಫಸ್ಟ್ ಭೂಮಿನ ಅಗೆಪುನಾಗ ನಂಗೆ ಫಸ್ಟ್ ಭೂಮಿಗೆ ನಮ್ಮ ಅವಿನ ಅಗೆಪುನಾಗ ಏರಕ್ಕೆ ಅಗೆಪುಂಡ ನಮ್ಮ ಅಪ್ಪೆ ಎಲ್ಲ ಕೊಪ್ಕೊಂಡು ಅವಿನ ಅಗೆಪುಣ ನಮ್ಮ ಫಸ್ಟ್ ನಮ್ಮ ದೋಷ ಕಾರಣ ಅಪ್ಪ ಹಿಡಿದು ಬೊಕ್ಕ ನಮ್ಮ ನಂಗೆ ಬೋಡಾಂಡ ಮರ ವಸ್ತುಲು ಪೂರ ಬೋಡೊಂದಾಂಡ ಮರನ ಕಡಪ ಮರನ ಕಡ್ತದ ನಮ್ಮ ನಂಗೆ ಬೋಡಾಯನ ಪೊಯ್ಗುನು ಮಲ್ಪ ಅವು ರೆಡ್ಡನೆ ತಪ್ಪ ಮಲ್ಪ ಹಿಡಿದು ಬೊಕ್ಕ ಬೋಡಾಯನ ಜಾಗಿದ್ದು ಮಣ್ಣು ಕಲ್ಲು ಕಡ್ತದ ಕನಪ ಅಂಜಿನ ನಮ್ಮ ಮಸ್ತ್ ತಪ್ಪುಲು ಮಂತದ್ದು ನಮ್ಮ ನಂಗೆ ಬೋಡ ಪಿನ್ನ ಒಂಜಿ ಸುಸಜ್ಜಿತವಾದ ವಸತಿ ಸಂಕೀರ್ಣ ಮಲ್ಪ ಆಂಡ ಐಟು ದೋಷಲು ಕೊಡು ಆಂಡ ಈ ಮಾತ ಪೂಜೆ ವಾಸನ ಹೋಮ ಪಡು ಇಜಿನ ವಾಸ್ತು ಪೂಜೆ ಪಡು ಇಂಚಿನ ಬಲಿ ಪೂಜೆ ಮಾತ ಉಂಡ ಆ ಘೋರ ಹೋಮ ನೀನು ಮಾತ ದಯ ಮಲ್ಪುಣ ದಯ ಪಂಡ
ಏಪ ಋಣಾತ್ಮಕವೈನ ಎತ್ತಿನ ತೊಂದರೆ ತೆತ್ತದು ಧನಾತ್ಮಕವೈನ ಒಂಜಿ ಸ್ಥಿತಿಗೆ ತರ್ಪವನು ಅಂಚಾದ ನಮ್ಮ ಬಿಲ್ಡಿಂಗ್ ಕಟ್ಟುನತ್ತು ಕೊರ್ಲು ಮಲ್ಕೊಂಡು ಒಂಜಿ ಭಾಗ ಅಂದನ ನಾಡಲ ಐತ ತುಂಬು ಉಲಾಡ ದಾದೊಪ್ಪುನು ಪಂಡ ಉರಿಗೆ ಇಲ್ಲು ಕೊರಡು ನಾಡ ಐತಪ್ಪ ಹೆಣ್ಣು ಪೂರ ಆ ನೆಗೆಟಿವ್ಸ್ ತೆತ್ತದು ಪುರುಡಕ್ಲೆ ಕುಲ್ಲುದು ಭವಿಷ್ಯಡು ಸುಖ ಶಾಂತಿ ನೆಮ್ಮದಿ ದಿಕ್ಕುಪ್ಲಕ ಆವಡಕ್ಲೆ ಅವು ಮುಖ್ಯ ನಮ್ಮ ಮಸ್ತ್ ಜನ ಬಿಲ್ಡಿಂಗ್ ಕಟ್ಟುನಾಗ್ಲ ತೂಪ ನೇನು ಉಳ್ಳಾಡ ಜೀವನ ಜೇರು ನಂಗೆ ವರ ವ್ಯವಹಾರ ಹಣ ಬೊಕ್ಕ ಇರ್ದು ಬೊಕ್ಕ ನಂಗೆ ದಾಲ ಕೊಡ್ಸಿ ಅಂಚಿನ ಉದ್ದೇಶಡು ಮಲ್ಪಣ ಬಂದಲೆ ದಯಪಂಡ ಇಕಡೆ ಇಂಜಿನಿಯರ್ ಏಪಲ ಪಣಿಯರುಂಟು ಹರಿಶಣ್ಣ ಈ ಇರ್ನ 3,000 ಸ್ಕ್ವೇರ್ ಫೀಟ್ ರೇಟೆಡ್ ಏನು ಕೊರಿಯರ್ ಸಾಧ್ಯನಾ ಬಾಬಾ ಕಡೆ ಈ ಪುಡ್ತರು ಪಣಪ ದಯಪಂಡ ನಂಗೆ ಬದುಕಡೆ ಕಾಸು ಮುಖ್ಯ ದಯಪಂಡ ಜೀವನೋಡು ನಮ್ಮ ಮಸ್ತ್ ತುಪ್ಪ ದಯಪಂಡ ಕಷ್ಟ ಸುಖೋಡು ನಮ್ಮಂಡ ವೈಕಲ ಯಾನ್ ಎಕಡೆ ಪಾತೆರ ಪಂಡಿಲಕ ಉಳ್ಳಾಯ್ಡಂದು ಏನು ನಮ್ಮ ಪಿದೇಗೆ ಪೊರ್ಲು ಮಲ್ತದು ಪಿದೇಗೆ ನಮ್ಮ ಬಾರಿ ಎಡ್ಡೆ ಎತ್ತಿಲಕ ತೋಜವ ಅಂಚೆನೆ ಮನುಷ್ಯರನ್ನ ಗುಣಕೊಳ್ಕೊಂಡು ಪಿದೇಗೆ ನಮ್ಮ ಬಾರಿ ಎಡ್ಡೆ ಎತ್ತಿಲಕ ಎಂತದ್ದು ಉಳಾಯ್ದ ಪುರ ದೋಷವನ್ನು ತೆತ್ತಿಜಿಂದಾಂಡ ಕೆಲಸ ಪನ್ಪ ಅಕಲ ಅಂತರಾತ್ಮ ದುಲೆ ಸಮೊಬ್ಬರ ಅಂಚೆನೆ ಭೂಮಿಗೆ ಪೂಜೆ ಇಂಚಿನಾಗ ಮಲ್ಕೊಂಡು ಬಂಡ ಆರ್ತೋಡು ನಮ್ಮ ಮಲ್ಕೊಂಡು ಅಂಚ ನಮ್ಮ ಕೊರ್ಪುನು ನಾನಗಲ ನಂಗೆ ಇಂಚಿನ ಇನಿ ಆತ್ಮೀಯರು ಇಂಚಿನಕಲ ಏನೊಂಜಿ ಹೊಸದು ಸಂಕೀರ್ಣ ಮಲ್ತದು ಯಶಸ್ಸು ಯಾವಡಕ್ಕೆ ಕಾರಣ ಏನು ಬಂಡ ಇನಿ ಗ್ರಾಹಕಿಯರು ಇಜ್ಜಿಂದಾಂಡ ನೀನು ಪುರ ಪನ್ಪೆರ ಸಾಧ್ಯ ಭವಿಷ್ಯಡು ದಾದನ ಎನ್ನ ಒಂಜಿ ನಿಖಲಪುರ ಗ್ರಾಹಕರನ್ನ ಆಶೀರ್ವಾದೋಡು ಏನು ಮಲ್ಪೇರ ಎಂಕೊಂಜಿ ಅವಕಾಶ ಕೊರಿಯಾರ ಅವು ಯಾನ ಮಲ್ತಿನಂತೆ ನಿಖಲು ಎನ್ನ ಮಲ್ಪೈನ ಪಣದು ಎನ್ನ ಮನಸ್ಸುಡುಂಟು ಬಹುಶಃ ಇನಿ ಎನ್ನ ಉಡಾಲದ ಉಲಡಿತಿನ ಆತ್ಮೀಯರು ಬೈದೇರೆಂದು ಪರೊಳ್ಳಿ ದಯಪಂಡ ನಮ್ಮ ಮಸ್ತ್ ಜನ ತೂಪ ಏಪ ಬೋಡ ಏಪ ಬರೋಡ ಆ ಕೊಡ್ತುಗ್ ಬರ್ಪೇರು ಆಂಡಲ ನಂಗೆ ದೇವೇರ್ನ ದಯ್ಯತ್ತಿನ ನಂಡ ಅವೇನು ಪೂರ ಕಾಲನೆ ನಿರ್ಧಾರ ಮಾಡ್ಕೊಂಡು ಅಂಚಾದ ಎಂಗಿನ ಬಾರಿ ಸಂತೋಷ ಅಂಜಿ ಪಾತೆರ ನೀ ಪಾತೆರ ಪತ್ತೋರು ಡ್ಯಾಮ್ ದಯಪಂಡ ಎಂಕುಳು ಇನಿ ಬಿಲ್ಡಿಂಗ್ ಆಯ್ಬೊಕ್ಕ ಮಲ್ಲ ಜನಕ್ಲೇನು ಸೆಲೆಬ್ರೇಟ್ ನಾಗ್ಲೇನು ಕನಪ ಅವಡಂದಿಚ್ಚಿ ದಯಗ ಬಂಡ ಎಂಕಲ ಇತ್ತೆ ಏರು ಎದಿಕ್ಕಿಡು ಉಳ್ಳೇರ ಅಕುಲು ಆನಿ ಭೂಮಿ ಕೆಸರು ಕಲ್ಲು ಪಾಡ್ನಾಗ ಇತ್ತಿನಕುಲು ಯಮ ನಮ್ಮ ಪೂರ ಕೆಸರು ಕಲ್ಲು ಪಾಡ್ನಾಗ ಒಂದೇ ತರದ ಜನಗಳ ಕಣಪ್ಪ ಬೊಕ್ಕ ಬಿಲ್ಡಿಂಗ್ ಆಯ್ಬೊಕ್ಕ ಮಲ್ಲ ಜನಗಳ ಕಣಪ್ಪ ಇಜ್ಜಿ ಇದು ಅಂಚತ್ ಭೂಮಿ ಪೂಜೆ ಪಾಡ್ನಾಗ ಏರು ಮಾತಾಡ್ತಾರ ಇತ್ತಿನಿ ಉಳ್ಳಾಲ್ತಿನ ನಮ್ಮ ಮೂಲ್ಯನಾಗ ಬರ್ರಾಯ್ತು ದಯಪಂಡ ಅಲ್ಪ ಇನ್ನಿ ಮಲ್ಲಿಗದ ಸೇವೆಲು ಕೂಡ ಇದಕ್ಕೆ ನಡೆದಾದ ಅಂಚಾರೆ ಬರ್ರ ಇಜ್ಜಿನ ಆದ ಬೊಕ್ಕ ಎಂಗನ ಹಿರಿಯರಾದ ಶೇಡ್ ಆದುಪ್ಪು ಕಿನಿಕ್ಲಾದುಪ್ಪು ಸುವರ್ಣಲಾದುಪ್ಪು ಅಂಚಿನ ಏರು ಪೂರ ಪ್ರಕಾಶನ ಆದುಪ್ಪು ಪೂರ ಇದ್ದಿನ ಕೂಡ ಅಂಚಾದ ಏರು ಕೆಸರು ಕಲ್ಲು ಪಾಡ್ನಾಗ ಇತ್ತೇರ ಅಕ್ಕಿಲೆಗೆ ಈ ಪೊಡ್ತುಡು ವೇದಿಕೆ ದಯಪಂಡ ನಂಗೆ ಸುರುಟಿ ಏರು ಆಶೀರ್ವಾದ ಮಲ್ಪೇರ ಅವೇನು ಬೊಕ್ಕುಲ ಅಂಚೆನೆ ಅದ್ರೇನೆ ದೀವೊಂದ ಅಂಚ ಭವಿಷ್ಯೋಡು ಎನ್ನೊಂಜಿ ಕೆಲವರು ಸಂಶಯ ಉಂಟು ನೆಟ್ಟೊಂಜಿ ಎರಡು ಜನ ನೆಟ್ಟು ಈ ಅಪಾರ್ಟ್ಮೆಂಟ್ ಎತ್ತಿನಕ್ಕಲು ಹೋಗ್ಬೇಕು ಅಕ್ಲಿಗೆ ಒಂದು ಸಂಶಯ ಉಂಟು ಹರಿಶನ್ನೆ ಹೆಂಗೂ ಹೆಚ್ಚಿ ಕಮ್ಮಿ ದಾದವ ಕೊಡ್ತಾರ ಇದು ಸತ್ಯ ಈ ನೆತ್ತ ನೆಟ್ಟು ಅಂತ ಬರ್ಬೇಕು ಮೂಜಿ ಸಾರಡ್ದು ಏರಿಗಳ ಹತ್ತಿರ ಹೆಚ್ಚಲ ಬಂದು ದಯಪಂಡ ಎನ್ನ ಖುದ್ದು ಎನ್ನ ವ್ಯಕ್ತಿ ಎತ್ತಿನ ಭೂಮಿ ಪೂಜೆಗೆಲ್ಲ ಮೂಜಿ ಸಾರ ಕೊಡ್ತೀನಿ ಐದು ಬೊಕ್ಕ ಎನ್ನ ಅನ್ಯ ಅವಡ ಅತ್ತಿ ಎನ್ನ ಏರು ಸಂಬಂಧಗಳು ಮೂಜಿ ಸಾರ ಕೊಡ್ತೀನಿ ಇತ್ತೆ ತೆಪ್ಪು ನಕ್ಕ ಮೂಜಿ ಸಾರ ದಯಪಂಡ ಎಂಗ್ಲೆ ಪೂರೆಲ್ಲ ಬರ್ಬೇಕು ಇದಕ್ಕೆ ಹೆಚ್ಚೆ ತೆತ್ಕೊಳ್ಳಿ ಅಂತ ದಯಪಂಡ ಎಲ್ಲ ಅಕುಲು ಎಂಕುಲು ಈ ಪುಡ್ತುಡು ಬೊಕ್ಕ ಸೊಸೈಟಿ ಆಗಿ ಬೊಕ್ಕ ಅಕುಲು ಪಡ್ಬೇರು ಹರಿಶನ್ ಹಿರಿಯ ಕಮ್ಮಿ ಮಲ್ದಿದಾರ ಎಂಕು ಕಮ್ಮಿ ಮಂದಿರ ಅಕಲು ಒಳ್ಳೆ ಚರ್ಚೆ ಆ ಪುಡ್ತುಗು ಅಕ್ಲಿಗೆ ಎಂಕಲ ಕೊಡಗು ಎಂಕಲು ವಿಶ್ವಾಸ ಕಲೆಯರ ಬಲ್ಲಿ ಐಕು ಬೋಡದು ಎಂಕ ಲಾಭ ಬರು ಅಡಲ ನಮ್ಮ ಮನಸ್ಸು ಏರಿಗ ಬೇರೆ ಮನ್ಪೆರ ಬಲ್ಲಿ ಪಂಡದು ಯಾನಿ ಈ ವಿಚಾರನ ಅವೇನು ದೀವೊಂದು ದೇವಿ ಇನಿಮುಟ ನಂಗೆ ಮಲ್ಪಾಯರು ಬತ್ತಿನ ಮಾತ ಗಣ್ಯರಿಗ್ಲ ಎನ್ನ ಆತ್ಮೀಯರಿಗ್ಲ ಎನ್ನ ಕುಟುಂಬ ಸಂಸಾರದ ಮಾತ್ರಿಗ್ಲ ಧನ್ಯವಾದ ಪಣಂದು ಎನ್ನ ಎರಡು ಪ್ರಾರ್ಥನೆ ತವಿಸ್ತೋದ್ರೆ ಇಂದಿನ ಮಾತಾ ಆಕಾಂಕ್ಷಲ ಕಾರ್ಯಗತಕ್ಕೆ ಬರ್ತದು ನನ್ನಾತು ಯಶಸ್ಸದ ಸಾಧಿಗೆ ನಡಪು ನಂಚಿನ ಯೋಗ ಭಾಗ್ಯ ತಿಕ್ಕಡ ಬಂದು ಕೇಳೋದಿಲ್ಲ ನನ್ನ ದುಂಬುಗು ನಮ್ಮ ಮಿತ್ತ ಚಾವರಡುಪುನ ಬಿನ್ನೆರ ಪಾಕೆರೊಳ್ಳೆರು ನೆಟ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಅಲೆಮಾರಿ ನಿಗಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಮೇರು ರಡ್ಡ ಪಾತ್ರ ಪನ್ನೋಡು ಪಣದ ಕೇಳೋದಿಲ್ಲ ಭಾರಿ ಶೋಭದ ಒಂದು ವ್ಯವಸ್ಥೆ ಇತ್ತಿನಂಚಿನ ಶಾಸನ ಪಂಪಿನ ಇವತ್ತು ಅಪಾರ್ಟ್ಮೆಂಟ್ದ ಉದ್ಘಾಟನೆ ನಮ್ಮ ಮಾತ ಹಿರಿಯಕರು ಸೇರಿದು ಭಾರಿ ಪೂರ್ವಡು ಉದ್ಘಾಟನೆ ಮಾಡ್ತೀರಿ ಎಲ್ಲ ಭಾಳ ಆತ್ಮೀಯರು ಸಾಮಾಜಿಕವಾದ ಧಾರ್ಮಿಕವಾದ ಭಾರಿ ಮಲ್ಲ ಸಮಾಜದ ಕೆಲಸ ಮಾಡಿದ ಪುನಃ ಹರ್ಷ ಕುಮಾರ್ ಬೇರೆ ಮಂತಿನ ಕೆಲಸ ನಿಜವಾದ ಭಾರಿ ಪೂರ್ವಡು ಭಾರಿ ವಾಸ್ತವ ವಿನ್ಯಾಸಡು ಶೋಕದ ಅಪಾರ್ಟ್ಮೆಂಟ್ ಸೃಷ್ಟಿ ಆತಂದು ಹರಿಸನ್ನೆ ಪಾತ್ರೆ ಬಾರಿ ಕಮ್ಮಿ ಇತ್ತೆ ಅವನಿಗೆ ಉಳ್ಳಾಲ ವಲಯದ ಧರ್ಮರಸದ ಹೊರೆ ಕಾಣಿಕದಂದು ಭಾರಿ ಪಾತ್ರೆ ಬಣ್ಣ ಪಾತ್ರೆ ಬಣ್ಣ ದುಂಬಲ ಗೊತ್ತಿತ್ತು ನಾನು ಇತ್ತೆ ಜಾಸ್ತಿ ಅದಕ್ಕೆ ತಿಳುವಳಿಕೆ ಬೇಕು ನಾನು ಆತ ಪಾತ್ರೆ ವಿಚಾರ ಧಾರ್ಮಿಕ ಉಪನ್ಯಾಸ ಬಂದ ಕಾರಣ
ಅಂಚ ಅರಿಚನ ನನಾತುಲ ಎಡ್ಡೆ ಎಡ್ಡೆ ಅದು ನನಾತರ್ನ ಮಾತ ಅರು ಕೈ ಪಡುರ ಮಾತ ಕೆಲಸ ನಿರ್ವಿಘ್ನವಾಗಿ ಆವಡು ಪಡ್ಡದೆ ಆನೆ ನಮ್ಮನ ದೇವದೇವರ ಪ್ರಾರ್ಥನೆ ಉಂಟು ಸ್ವರೂಪ ವಾರಿ ಶೋಕದ ವಿನ್ಯಾಸದ ಸೃಷ್ಟಿ ಆತಿ ನಂಚಿನ ಈ ಒಂಜಿ ಶಾಸನ್ ಅಪಾರ್ಟ್ಮೆಂಟ್ ಏನು ಮಾತ ಈ ಒಂಜಿ ಅಪಾರ್ಟ್ಮೆಂಟ್ ಆಯ್ತು ಬೇಗ ಇತ್ತೇನೆ ಬುಕ್ ಮಂದಿರ ನನಾತ್ ಜನ ಗುಬ್ಬರ ಮಾತಿರಿಗಳ ಬತ್ತಿನಕ್ಲೆಗೆ ದೇವಿ ರೆಡ್ಡೆ ಮನ್ಪಡೊಂದು ಪಣೊಂದು ನನಾತ್ ಅರಿಸರಣ ಕೈಟ್ ಇತ್ತಿತ್ತಿನ ಬಿಲ್ಡಿಂಗ್ ಲಘು ದೊಡ್ಡ ಶೋಕದ ಒಂದು ಅವರಿಗೆ ಮಾತ ರೀತಿಯ ದೇವಿ ರೆಡ್ಡೆ ಆಯುಷ್ಯ ಆರೋಗ್ಯ ಸಂಪತ್ತು ನನಾತ್ ಒದಗಿಸೋದು ಬರೋದು ಯಾಕೆ ಭಾರಿ ಖುಷಿಯಲ್ಲಿ ಬಂದಾಗ ಆ ಒಂಜಿ ಬಣ್ಣ ಪಾತ್ರ ಭೂಮಿದ ಶಿಲಾನ್ಯಾಸ ಮಂಬರಿ ಯಾರು ಲಾಭ ಇದೆ ಈಗ ಮಾತ್ರ ಮುಲ್ಪ ಇದ್ದ ಅದು ಕೆಲವು ಬಿಲ್ಡಿಂಗ್ ಮಾತ್ರ ಹನುಮನ ಜನ ಮತ್ತ ಎಡ್ಡೆ ಪಾತ್ರ ನಿಜವಾದ ಎಡ್ದಾಲ ಜಾರಿ ಮನ್ಪುಣಿ ಯಾರೇ ಅನ್ನ ಎಟ್ಟೆ ಬಂದು ದೊಡ್ಡ ಗೇರಿಗೆ ಕೂಡ ಹಾಕಿದ್ದು ಶಿವಗಳು ಮುಲ್ಪ ಇದ್ದ ಮಾತು ಜನಗಳಿಗೆ ಎಡ್ಡೆ ಒಂಜಿ ವ್ಯವಸ್ಥೆ ಮಾತಾಡಿಕೊಟ್ಟು ಹರೀಶನ್ನೇ ಇಲ್ಲಿ ಧಾರ್ಮಿಕವಾದ ಸಾಮಾಜಿಕವಾದ ಮಾತ್ರ ರೀತಿಯಲ್ಲಿ ಕೆಲಸ ಮಾಡಿ ನನ್ನ ರೆಡ್ಡೆ ಮನ್ಪಡೋದು ಪಡೆದು ಹರೀಶರ್ನಂಚಿನ ಒಂಜಿ ದೈವ ದೇವರನ್ನ ಅನನ್ಯ ಭಕ್ತಿ ಇತ್ತಿನ ಧಾರ್ಮಿಕ ಕ್ಷೇತ್ರ ಸ್ಥಳ ಮಾತ ಕ್ಷೇತ್ರಡು ಅನನ್ಯ ಸೇವೆ ಮನ್ಪುನಂಚಿನ ಒಂಜಿ ಪರಿಪೂರ್ಣವಾದ ಒಂಜಿ ಸುಪುತ್ರರನ್ನು ಕೊಡ್ನಂಚಿನ ಅರ್ನ ಕೀರ್ತಿಶೇಷರಾಯನ ಅಮ್ಮೆಲೆಲ್ಲ ಅವೇಟಿದ ಅನ್ನ ಮಾತೃಶ್ರೀಲ್ಲ ಮಾತನ್ನ ಪರವಾದ ಮಕ್ಕಳಿಗೆ ಅಭಿನಂದನೆ ಕೊಟ್ಟು ಅಂಚಿನ ಒಂಜಿ ಪುಣ್ಯದ ಗರ್ಭೋಡು ಆಗ ಜನ್ಮ ಬದ್ದ ನಿಜವಾದ ಒಂಜಿ ಅದು ಬಹಳ ಮಕ್ಕಳು ಹೆಮ್ಮೆದ ವಿಚಾರ ಮಂದಿ ಪಂಡ ತಯಾರು ಇಲ್ಲಿ ನಂಗೆ ಮಾತ ಗೊತ್ತುಂಡು ಹರೀಶರ ಪಂಡ ಏನು ಪಂಡ ಈ ಪರಿಸರದ ಮಾತ ಜನಗಳ ಸ್ಥಿರಪಡಿಸ್ತೇವೆ ನಂಗೆ ಮಾತ್ರ ಮಾತ ಪರಿಸರ ಸ್ಥಿರಪಡಿಸ್ತೇವೆ ಮಾತ್ರ ತನ್ನ ಆಗ ಮಾತ್ರೆಗಳು ಆತ್ಮೀಯ ಅನ್ನ ಉದ್ಯೋಗ ಹೆಚ್ಚಿನ ಮಂಡ ವ್ಯವಹಾರ ಹೆಚ್ಚಿನ ಮಂಡ ನಂಗೆ ಮಾತ ಗೊತ್ತುಂಟು ಮನುಷ್ಯಗೆ ಜೀವನೋಡು ಮಾತ ಅವಶ್ಯಕತೆ ಉಂಡ ಅವೇನ ಎರಡ ದೈವ ದೇವರ ಮುನ್ಪದೇವೆ ಪ್ರಥಮವಾದ ಬಂದ ಹರ್ಷ ಫೈನಾನ್ಸ್ ಬಂದ ತಯಾರು ಬಂದ ನಂಗೆ ಮಾತ್ರ ಗೊತ್ತಿದ್ದು ನಾವು ಮನುಷ್ಯಗೆ ಆರ್ಥಿಕ ಕತೆಗೆ ಹಣ ಎಲ್ಲ ನಂಗೆ ಕಾಸದ ವ್ಯವಹಾರ ಕೊಂಡ ಶೀತ ನಮ್ಮ ಇತ್ತಲ್ಲ ಹರ್ಷ ಫೈನಾನ್ಸಿಗೆ ಕೊಂಡಾಂಡು ಹರ್ಷನ ಏತ್ ಬೋರ್ಡ್ ಆತ ಕಾಸು ಕೊಡ್ಬೇಕು ಎರಡನೇ ವಿಚಾರ ಹೆಚ್ಚಿನ ಮಂಡ ನಮ್ಮ ನಿತ್ಯ ಜೀವನವು ಬಾಳೇನ ನಿತ್ಯ ಜೀವನ ಬಳವಳಿಕೆ ಬಾಳೇನ ವಸ್ತುಲು ಅವು ಜೀನಸಾದುಪ್ಪು ಬೆದವುಲಪ್ಪು ಅವೇನು ಕೊಟ್ಬಿಡ ಒಂಜಿ ಭವಿಷ್ಯ ಬಜಾರ್ ಕೊಂಡ ನಂಗೆ ಗುಣಮಟ್ಟದ ವಾಯಿನ ఒక ಅತಿ ನ್ಯಾಯಬೆಲ್ಲದ ವಾಯಿನ ಒಂಜಿ ಬೆಲೆಗೆ ಅನ್ನ ಮಾತ ಜೀನಸು ಅಂಗಡಿದ ಸಾಮಾನು ಮಾತ ನಮ್ಮ ಎಲ್ಲೆಡೆ ಬರ್ಬೋದು ಮೂಜಿನ ವಿಚಾರ ನಂಗೆ ಮಾತ್ರ ಎಲ್ಲ ನೆನಪೋದು ಜೀವನಡು ಕೌಟುಂಬಿಕವಾದ ಇಂತಿನ ಮಾತ್ರ ಇಲ್ಲ ಒಂಜಿ ವಸತಿ ಬೋರ್ಡು ಒಂದು ವಸತಿ ಬೋರ್ಡ್ ಅಂಡ ಹರ್ಷ ಬಿಲ್ಡರ್ಸ್ ಬದಲ ಇಂಚಿನ ಭವ್ಯವಾಯಿನ ಒಂಜಿ ಅಪಾರ್ಟ್ಮೆಂಟ್ ಒಂಜಿ ಫ್ಲಾಟ್ ನಂಗೆ ತಿಕ್ಕೊಂಡು ಅಂಚಾದ ಹರ್ಷನ್ನೇ ಬಹುಶಃ ಈ ಮೂಜಿ ಕೆಲಸ ಮಾಡ್ತಾರೆ ಅದಕ್ಕೆ ದೈವ ದೇವರು ನಂಬಿದ ದೈವ ದೇವರು ಅದಕ್ಕೆ ಪ್ರೇರಣೆ ಕೊಡ್ತೇನೆ ಮತ್ತೆ ಖಂಡಿತ ಆ ಪ್ರೇರಣೆ ಈ ಮೂಜಿ ಕೆಲಸ ಮಾಡ್ಕೊಡ್ಬೇಕು ದಯವಿಟ್ಟು ಆರು ಬೇತ ವೈಕ್ಲ ಮುಂಚೆ ರಾಜಕೀಯವಾದ ವೈಕ್ಲ ಇರ್ತೇನೆ ನಾನು ಹೋಗಿ ಸ್ನಾನಮಾನ ತಿಕ್ಕೊಂಡು ಒಂದು ಲಾಬಿ ಮಂತಿದ್ದೇನೆ ರಾತ್ರಿ ಇಡೀ ತಲೆಬೆಚ್ಚ ಮಂತದ್ದು ಹಿಂಗೆ ಆ ಪೋಸ್ಟ್ ತಿಕ್ಕಿದ ಈ ಪೋಸ್ಟ್ ತಿಕ್ಕ ಮಂತಿದ್ದೇನೆ ಆಗ ದೇವರ ಅಂಡ ಹೋಗಿ ಕೆಲಸ ಮಾಡ್ತಿದ್ರೆ ಐಟಿ ತೃಪ್ತಿ ಉಂಟುಕೊಂಡು ಆತ್ಮ ತೃಪ್ತಿ ಉಂಟುಕೊಂಡು ಕೆಲಸ ಮಾಡ್ತಿದ್ರೆ ನಿಜವಾದ ಹಿಂಗೆ ಭಾರಿ ಹೆಮ್ಮೆ ಆಗುವುದು ಅಂಚಿನ ಒಂದು ವ್ಯಕ್ತಿ ಇನ್ನು ಭಾರಿ ಸಾಮಾನ್ಯವಾದ ಇದ್ದ ನಮ್ಮ ಅಂಬೇಡ್ಕರ್ ಹೇಳಕ್ಕ ಅದು ದಾನ ಪಾತ್ರ ಜನ ಇಂಗಿನ ಉಳಿಯ ಕ್ಷೇತ್ರ ಪರಮ ಭಕ್ತಿ ಆಗಿ ಉಳಿಯ ಕ್ಷೇತ್ರಗಳು 2007 ಅವಳು ಜೀರ್ಣೋದ್ಧಾರ ಕೆಲಸ ಆದಾಗ ಹರ್ಷನೇ ಬರ್ತದೆ ತುಂಬದ ಮೂಲ್ಯನೇ ಇರ್ತಾರೆ ಬಂಡರೆ ಎಲ್ಲ ಲೆಕ್ಕಡು ಎಲ್ಲಿಯ ಸೇವೆ ಅವ್ರು ಬಂದು ಮೂಲ್ಯಕ್ಕೆ ಬಂಡರೆ ಇಂಚಿನ ಮಾಡ್ಕೊಟ್ಟು ಒಂಜಿ ಗರ್ಭಗುಡಿಗೆ ಉಳ್ಳಾಳ ತಪ್ಪನೆಲ್ಲ ಅರಸನ ಗರ್ಭಗುಡಿಗೆ ಒಂಜಿ ತಾಮ್ರದ ತಗಡು ಮುಚ್ಚಲ ಕೆಲಸ ಉಂಟು ಖಂಡಿತ ಮಂದಿ 2.5 ಲಕ್ಷ ರೂಪಾಯಿ ಅಪ್ಪ ಕೊಡ್ದು ಆ ಒಂಜಿ ಜೀರ್ಣೋದ್ಧಾರ ಕೆಲಸಕ್ಕೂ ಆಗ ಬರ್ತದೆ ಪರಮ ಭಕ್ತಿಡು ಆ ಒಂಜಿ ಸೇವೆಯನ್ನು ಮುಟ್ತದೆ 5 ಪಕ್ಕ ಆರು ಇಂಗ್ಲ ಬ್ರಹ್ಮಕಲಶೋತ್ಸವ ಕಾರ್ಯೋಡ ಬಂಡ ಇದು ಅಧ್ಯಕ್ಷ ಸ್ಥಾನ ವಹಿಸೋಡು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಅಲ್ಲ ಹಿಂಗೆ ಓಲ ಕುರ್ಚಿ ನಾನು ಖಂಡಿತ ಅಪ್ಪನ ಸೇವೆ ಮಾಡ್ಬೋದು ಅಲ್ಲಿ ಐಕ್ಯ ಬರ್ತದೆ ಮುರಾರಿ ಧರ್ಮ ನಡಾವಳಿ ಐಕ್ಯ ಅಧ್ಯಕ್ಷ ಸ್ಥಾನ ವಹಿಸಿದ್ದು ಆಗ ಅವನಿಗೆ ಕೆಲಸ ಮಾತ ಅತ್ಯುತ್ತಮ ಚಲೋ ರೀತಿಯ ಅನ್ನ ಒಂದು ನೇತೃತ್ವ ಬರ್ತದೆ ಎರಡನೇ ವಿಚಾರ ಮಾಡ್ಕೊಂಡು ಈ ಅನ್ನ ಹರ್ಷರ ಮಂದಿರ ಯಾರು ಕೇಂದ್ರ ಪ್ರಕಾರ ತೂಜ ಪ್ರಕಾರ ಅನ್ನ ಇವನಿ ಬಿಲ್ಡಿಂಗ್ ಉಂಡ ಈ ಅಪಾರ್ಟ್ಮೆಂಟ್ ಉಂಡ ಇಂಥ ವಿಶೇಷತೆ ಇಚ್ಚಿನ ಮಂಡ ಆ ರೀತಿ ಬಂಡೇರಿ ಎರಡನೇ ಬಂಡ ಒಂಜಿ ನಮ್ಮ ಒವ್ವೆ ಭೂಮಿನ ಬಿಲ್ಡಿಂಗ್ ಕಟ್ಟುನಾಡ ಒಂದು ಕಟ್ಟಡ ಕಟ್ಟುನಾಡ ಐತೆ
ಭೂಮಿ ಪೂಜೆ ಭೂದೇವಿನ ಪೂಜೆ ಮಾಡುವ ಬೇರೆ ಪೂಜೆ ಮಾಡುವ ಅಂಚಿನ ಮಾತ ವಿಷಯಗಳಿಗೆ ಧರ್ಮಶಾಸ್ತ್ರ ಬಿತ್ತು ಮತ್ತು ನಂಬಿಕೆ ಇತ್ತಿನ ಅವರ 6 ಮಂತಿನ ಪ್ರತಿಯೊಂದಿಲ್ಲ ಅಂದರೆ ತುಂಬ ಮಂತಿನಲ್ಲ ಒಂದು ಅಪಾರ್ಟ್ಮೆಂಟ್ ಉಂಟಾ ಐಟ್ ಏನು ಮಾತ್ರ ವಾಸ್ತವವಿಲ್ಲರ ಅಕ್ಕಲು ಯಾಂತೇರಿನ ಮಟ್ಟಿಗೆ ವರ್ಷದ 355 ಹರ್ಷ ಉಡುಪೇಡಿ ನೆಮ್ಮದಿ ಉಡುಪೇಡಿ ಸುಖ ಶಾಂತಿ ನೆಮ್ಮದಿ ಉಡುಪೇಡಿ ನೀವೇ ಪರಮ ಭಕ್ತಿ ಹರಡ ಆ ದೇವರ ಮನ್ಪದೇರಿ ಅಂಚ ಅದು ದುಮ್ಮುಗಳ ಇಂಚಿನ ಅನೇಕ ಕಟ್ಟೆಟ್ಟ ಜನಗಳಿಗೆ ಉಪಕಾರ ಅಂಚಿನ ಅಪಾರ್ಟ್ಮೆಂಟ್ಗೂ ಬಹುಶಃ ಬಜಾರ್ಗೂ ಫೈನಾನ್ಸ್ಗೂ నేను ಮಾತ್ರ ಆರೈಕೆ ಮಾಡ್ಕೊಂಡು ಯೋಗ ಭಾಗನ ಐತ ಜೊತೆಗೆ ನಂಗೆ ಮಾತ್ರ ಗೊತ್ತುಂಟು ಆರು ಮಾತ್ರ ಈ ಪ್ರದೇಶದ ಹೂವು ಹಾಕೊಂಡು ಸೋಮನಾಥ ಕ್ಷೇತ್ರದ ಬೇರೆ ಮಾತ ಕ್ಷೇತ್ರಗಳು ಬೇರೆಗಳಿಂದ ನಮ್ಮ KT ಸುವರ್ಣ ಇರಲಿಲ್ಲ ಮತ್ತು ಮಾತ ಮುಖಂಡರು ಇರಲಿಲ್ಲ ಅಡ್ಡಾಂತ ಇರಲಿಲ್ಲ ಮುಖಂಡ ಒಟ್ಟಿಗೆ ಇರ್ತದೆ ಮಾತ ಜೀರ್ಣೋದ್ಧಾರ ಕಾಲಕ್ಕೆ ದುಂಬು ಇರ್ತದೆ ಕೆಲಸ ಮಾಡ್ಕೊಳ್ಳೋದು ಅಂಚಾದ 6 ರಾಜಕೀಯವಾದ ಪಿರ ಇತ್ತಿಲ್ಲ ಮಾತ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಮಹಾಮಲ್ಲ ಕೊಡುಗೆಯನ್ನು ಕೊಡೋದಿಲ್ಲ ಅವರಿಗೆ ಇಂಚಿನ ಕೆಲಸ ಮಾಡುವ ಯೋಗ ಭಾಗ್ಯವನ್ನು ಆರು ನಮ್ಮ ದೈವದೇವರು ನಿರಂತರ ಕೊರಡು ಆ ಯೋಗ ಭಾಗ್ಯ ನಿರಂತರ ತಿಕ್ಕಾಡು ಇಂಚಿನ ಎಡೆ ಕೆಲಸ ಹರ್ಷರಡ ತುಡಲಾದ ನಮ್ಮ ದೇವರು ಕುರುಕುಲಕ ಮನ್ಪಾಡು ಬಂದು ಎರಡು ಕೆಲವೊಂದು ವಿಚಾರದ ಬಗ್ಗೆ ನಮ್ಮ ದೀರ್ಘವಾದ ಯೋಚನೆ ಮಾಡ್ಲಕ್ಕ ಮಾಡ್ತೇರು ಸೋಲ್ಮೇಲು ಈಗ ಒಂದಿತ್ತೆ ನಮ್ಮ ಹಿಂದುಳಿದ ಆಯೋಗದ ನಿರ್ದೇಶಕರಾಗಿ ನಂಚಿನ KT ಸುವರ್ಣ ಮೇರ್ ಎರಡು ಪಾತೆರದ ಬಲಟ್ ಈ ವೇದಿಕೆಗೆ ಪೊರ್ಲು ಜಿಂಜಾದ ಕೊರಡು ಬಂದ್ಕೆ ಅನ್ನೋದಿಲ್ಲ ಗ್ರಾಮ ದೇವರ ಅಂಚಿನ ಸೋಮನಾಥ ದೇವರಿಗೆ ಅಂಚನೆ ಪ್ರತ್ಯುಸರಿ ಕೊರಗಜ್ಜೆ ಅಂಚನೆ ಪರಿವಾರದ ಮಾತ ದೇವರ ಪ್ರಾರ್ಥನೆ ಮುಂದೊಂದು ಇಂಥ ಈ ಶುಭ ಕಾರ್ಯ ಶುಭವಾದ ದೇವರ ಪ್ರಾರ್ಥನೆ ಮುಂದೊಂದು ಇನಿ ಅರಿಸೇವೆ ಪ್ರಸ್ತಾವನೆ ಅಂತ ಪಾತಿದೆ ಆರು ನೆತ್ತ ಈ ಫ್ಲ್ಯಾಟ್ ಒಂದು ರಡ್ನೆ ಬಹುಶಃ ರಡ್ನೆ ಅದನ್ನ ಫ್ಲ್ಯಾಟ್ ಆರು ಬಾರಿ ಆತ್ಮಪೂರ್ವಕದ ಬಂಡಿದೆ ಬಂಡ ನೆತ್ತ ಕ್ವಾಲಿಟಿ ನೆಗೆ ಏತ್ ಯಾನ್ ಇಂಜಿನಿಯರ್ ಕೇಂಡೆ 3,000 ಬಂಡ ತೆಂಚಾರಿಗದಲ್ಲ ಒರಿಯುವ ಖಂಡಿತ ದಾಲವರಿದೆ ಬಂಡ ಇನಿ ಬಿಸ್ನೆಸ್ ಮಾಡೋದು ಕುಡ್ಲಾಡ್ ಬಾರಿ ಮರ ಮಲ್ಲ ಫ್ಲ್ಯಾಟ್ ಕಟ್ಟೊಂದು ಬಿಸ್ನೆಸ್ ಮತ್ತೊಂದು ಅಂಡ ಅಕ್ಕಲ ಐಟ ಲಾಭ ದಿಕ್ಕದ ಬುಕ್ಕ ಅಕ್ಕಲಿದ್ದೇನೆ ಮಾರಿ ಬುಕ್ಕ ಅಕ್ಕಲಿದ್ದೇನೆ ಆಂಡ ಅರಿಸೇವೆ ನಿನ್ನ ಕ್ವಾಲಿಟಿ ಎಂಟು ಮೈನ್ ಕೊಡೋಣ ಕ್ವಾಲಿಟಿ ಆ ಕ್ವಾಲಿಟಿನ ಒವ್ವೇ ರಾಜ್ಯ ಜಂದೆ ಆತ್ ಒಂಜಿ ಪಿಲ್ಲರ್ ಅವಾರ್ಡ್ ಸಿಮೆಂಟ್ ಪಾರ್ಟ್ನೆಟ್ ಅವಾರ್ಡ್ ಪ್ರತಿ ಒಂಜಿಲ ಆ ಒಂದು ಆತ್ಮಪೂರ್ವಕದ ಮಂದಿದೆ ನಿಜವಾದ ತೂಂಡ ನೆಟ್ಟಿ ಇಪ್ಪುನಗಲಿಗೆ ವೇದದಲ್ಲ ನಿಜವಾದ ಅಗಲಿಗೆ ವಾಸ್ತು ಬೋರ್ಡ್ ನೆಚ್ಚಿ ಅಗಲಿಗೆ ನಿಜವಾದ ಮಾತೆಲ್ಲ ಎಡ್ಡೆ ದೇವರ ಎಡ್ಡೆ ಮಲ್ಪರು ಖಂಡಿತವಾದ ಆತ್ಮಪೂರ್ವಕದ ಇಂಚಿನ ಒಂಜಿ ಫ್ಲಾಟ್ ಲೈನ್ ಎಡ್ಡೆ ರೀತಿ ಎಡ್ಡೆ ಒಂಜಿ ವ್ಯವಸ್ಥಿತ ಕಟ್ಟದೇದ ಅಂಚನೆ ಗಟ್ಟಿ ಮುಟ್ಟಾದ ಮಲ್ಪನ ಅಂಚಿನ ವ್ಯವಸ್ಥೆ ಮಲ್ತದು ಈ ಇಂಚಿನ ಒಂಜಿ ಬಿಲ್ಡಿಂಗ್ ಮಲ್ತದು ನಿಖಿಲೆ ಒಂಜಿ ಅವಕಾಶ ಮಲ್ತು ಕೊಡ್ತಾನೆ ಅಂಚಿನ ಇಂಚಿನ ಫ್ಲಾಟ್ ಬೇತವಲ್ಲ ದಿಕ್ಕಂದು ಆರ್ನ ನನಾತ ಆರ್ನ ಇಂಚಿನ ಸಂಸ್ಥೆಗಳು ಉನ್ನತ ಮಟ್ಟಕ್ಕೆ ಪೋಡ್ ಪಂಡದು ಆರು ಪಂಡ ಮನಸ್ಸು ಪೂರ್ವಕವಾದ ದಾಲ ಮನಸ್ಸು ಒಂದು ಬಿಸ್ನೆಸ್ ಮಾಡೋದು ಮಂತನತ್ತು ಆರು ಬಿಸ್ನೆಸ್ ಬೋರ್ಡು ಆಂಡ ಜನಗಳಿಗೆ ಐಟಿ ದಾಲ ಡೋಗಿ ಮಲ್ಪೆರ ಬಳ್ಳಿ ಎಂದು ಪಂಡ ಆ ದೇವರನ್ನ ಆತ್ಮಪೂರ್ವಕವಾದ ಮಂತಂಚಿನ ಈ ಕೆಲಸೋಡು ನನ್ನ ತುಂಬಗಾರೆ ಖಂಡಿತ ದೇವರು ಎಡ್ಡ ಮಲ್ಪೆರು ಆರನ್ನು ಉನ್ನತ ಮಟ್ಟಕ್ಕೆ ದೇವರು ಕೊಂದೋವೇರು ಕೊಂಡವಾಡ ಪಂಡ ದೇವರ ಪ್ರಾರ್ಥನೆ ಒಂದೊಂದು ನಮ್ಮ ಶ್ರೀಯುತರಿಗೆ ಸೋಲ್ಮೇಲು ಒಂದಿತ್ತೆ ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಮುಕ್ತೇಸರಾಯ ನಂಚಿನ ಶ್ರೀಧರ್ ಕಿಣಿ ಮೇರ ಎರಡು ಪಾತ್ರ ಪಣೋದಕ್ಕೆ ಅನ್ನೋದಿಲ್ಲ ಹರೀಶ್ ಕೊಟ್ಟಾರ್ ಅವರು ಅವರ ಅಂತರಾಳದಿಂದ ಮನಸ್ಪೂರ್ವಕವಾಗಿ ಹೇಳಿದ್ದಾರೆ 3,000 ರೂಪಾಯಿಗೆ ನಾನು ಯಾರು ತಾರತಮ್ಯ ಇಲ್ಲದೆ ನನ್ನ ಕುಟುಂಬ ಸದಸ್ಯರಿಗೆ ಅಥವಾ ಬೇರೆಯವರಿಗೆ ಯಾರಿಗೂ ತಾರತಮ್ಯ ಇಲ್ಲದೆ ನಾನು ಈ ಫ್ಲ್ಯಾಟನ್ನು ವಿಕ್ರಯ ಮಾಡಿದ್ದೇನೆ. ಇದು ಅವರ ಒಂದು ದೊಡ್ಡ ಗುಣ. ಯಾಕೆಂದರೆ ಅವರು ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲಿ ಇರುವವರು. ಹಾಗೆ ಅವ್ರದ್ದು ಈ ಒಂದು 3,000 ರೂಪಾಯಿಗೆ ಕೊಡೋದು ಈಗಿನ ಪರಿಸ್ಥಿತಿಯಲ್ಲಿ, ಈ ಕೊರೋನಾ ಟೈಮಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕೊಡೋದು ಒಂದು ಸಾಮಾಜಿಕ ನ್ಯಾಯವಂತೆ ಹೇಳ್ಬೋದು. ಯಾಕೆಂತ ಹೇಳಿದರೆ ಇದರಲ್ಲಿ ಯಾರು ಖರೀದಿ ಮಾಡಿದ್ದಾರೆ ಅವರಿಗೆ ಪ್ರಥಮವಾಗಿ ಇದು ಒಂದು ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಭಾವವರು ಸಹ ಈ ಕ್ಷೇತ್ರದಲ್ಲಿ ಇದ್ದಾರೆ, ಮಾನಸ ಬಿಲ್ಡರ್ಸ್ ಅಂತೇಳಿ. ಯಾಕೆಂದರೆ 3,000ಕ್ಕೆ ಇಂಜಿನಿಯರ್ ಹೇಳಿದಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಈಟುದಿಲ್ಲ. ಎಂಥ ಲೆಕ್ಕಾಚಾರ ಮಾಡಿದರೂ ಸಹ ಇಲ್ಲಿ ಸ್ವಲ್ಪ ಜಾಗಕ್ಕೆ ರೇಟ್ ಕಮ್ಮಿ ಇರ್ಬೋದು, ಆ ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದರೆ ಸಹ 3,000ಕ್ಕೆ ಅಲ್ಲಿಂದಲ್ಲಿಗೆ ಒಂದು 5 ರೂಪಾಯಿ ಕೈಯಿಂದ ಹೋಗ್ಬೋದು, 5 ರೂಪಾಯಿ ಕಿಸೆಗೆ ಬರಲಿಕ್ಕಿಲ್ಲ.
ಆದ್ದರಿಂದ ಒಂದು ಸಾಮಾಜಿಕ ನ್ಯಾಯ ಮಾಡಿದ್ದಾರೆ. ನನಗೆ ಹರೀಶ್ ಕುಮಾರಿಗೆ ಒಂದು ಬಹಳ ಸ್ವಲ್ಪ ವರ್ಷದಿಂದ ಉಳ್ಳಾತಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಬಂಗಾರದ ಮುಖಬಿಂಬ ದೇವಿಗೆ ಆಗ ಪರಿಚಯ, ಅವರ ಅಧ್ಯಕ್ಷರಾಗಿದ್ದಾರೆ. ಅದರ ನಂತರ ಅವರು ನೆಲೆಸಿದಂಥ ಮನೆ ವಾಸಸ್ಥಾನ ಮುಂಡೋಡಿ ಗ್ರಾಮ, ಅಲ್ಲಿ ಒಂದು 7 ಸಿರಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಆ ಜಾಗ ನಮ್ಮ ಮನೆತನಕ್ಕೆ ಸೇರಿತ್ತು. ಆಗ ಆ ಟೈಮಲ್ಲಿ ಭಾಳಷ್ಟು ಹತ್ತಿರ ಪರಿಚಯ ಆಗಿ ಈಗ ಅಲ್ಲಿ ಒಂದು ಭವ್ಯವಾದ ರಕ್ತೀಶ್ವರಿ 7 ಸಿರಿ ಇದೆಲ್ಲ ಆಗ್ತಾ ಉಂಟು. ಅದರಲ್ಲಿ ಸಕ್ರಿಯವಾಗಿ ಭಾಳಷ್ಟು ಹಣವನ್ನು ಅವರು ತೊಡಗಿಸಿದ್ದಾರೆ, ನನಗೆ ಪರ್ಸನಲಿ ಗೊತ್ತುಂಟು. ಆದ್ದರಿಂದ ಅವರ ಪರಿಚಯ ಭಾಳಷ್ಟು ನಿಕಟವಾಗಿ ಆದ ಮೇಲೆ ಅವರು ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮ, ಅವರ ಯಾವ ಕಾರ್ಯಕ್ರಮಕ್ಕೂ ಸಹ ಅವರು ನನ್ನನ್ನು ಒಂದು ಆಹ್ವಾನ ಕೊಡ್ತಾರೆ. ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಈ ಅಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರು ವಾಸಿಸ್ತಾರೆ ಅವರಿಗೆಲ್ಲರಿಗೂ ಆ ಲಕ್ಷ್ಮೀನರಸಿಂಹ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಅವರ ಕುಟುಂಬಕ್ಕೂ ಸುಖ ಶಾಂತಿ ಸಂತತಿ ಸಂಪತ್ತಿ ಸಮೃದ್ಧಿಯನ್ನು ಕೊಡಲಿ. ಅವರು ಮುಂದಕ್ಕೆ ಸಹ ಏನು ಸ್ಥಳ ದೋಷ ಏನು ದೋಷ ಇದ್ದರೂ ಸಹ ನಿವಾರಣೆಯಾಗಿ ಅವರ ನೆಲೆಸುವಂಥ ಎಲ್ಲ ಸದಸ್ಯರಿಗೆ ಸಹ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮಾತಾ ನಿಕ್ಲೆಗ್ಲ ಉಡದಿಂಚಿ ಮೋಕೆದ ಸೋಲ್ಮಿನ್ ಸಂದಾಗಿ ಮಾತೊಂದುಲ್ಲೆ. ಈ ಕಾರ್ಯಕ್ರಮದ ಬಗ್ಗೆ ಮಾತೆರೆಗ್ಲ ಸುದ್ದಿ ತೆರಪವನಂಚಿನ ದೃಶ್ಯ ಮಾಧ್ಯಮದ ಕುಲುಲೇರು ಸುದ್ದಿ ಮಾಧ್ಯಮದ ಕುಲುಲೇರು ಮೊಕ್ಲೆಗ್ಲ ಸೋಲ್ಮೆಲು ಅಂಚನೆ ಈ ಕಾರ್ಯಕ್ರಮಕ್ಕೆ ಬತ್ತದ ಭಾಗ್ಯಾಯರ ಅನುಮತಿ ಕೊಟ್ಟಿನಂಚಿತಿ ಶ್ರೀಯುತ ಹರೀಶ್ ಕುಮಾರ್ ಮತ್ತು ಬೊಕಮೆದ ಫ್ಯಾಮಿಲಿ ಮೇರೆಗ್ಲ ಮೊಕ್ಲೆಗ್ಲ ಮಸ್ತ್ ಸೋಲ್ಮೆನ್ ಸಂದಾವುದುಲ್ಲೆ. ಒಂದು ಜೋರಾಯಿನ ಚಪ್ಪಾಳೆ ಬರಡು. ಈ ಕಾರ್ಯಕ್ರಮದ ಒಟ್ಟಿಗೂ ನಮ್ಮ ವೈಗುಣಿದಾದ ಪಂಡ ನನ್ನ ಭವಿಷ್ಯಗ್ ಶ್ರೀಯುತ ಹರೀಶ್ ಕುಮಾರ್ ಮೇರಿ ಎನ್ನನೆಂಚಿನ ಮಾತಾ ಕನಲ ಮೇರಿ ಇಂಚಿನ ವಿಚಾರಣೆ ಎನ್ನದೇರ ಅವು ಮಾತಾ ಕಾರ್ಯಕರ್ತರ ಬತ್ತದ ಮೇನ ಭವಿಷ್ಯ ಬೊಕ್ಕಲಾತ ಉಜ್ವಲ ಅವಡು ನನಾತ ಮೇರೆದ ಎಡ್ಡೆ ಬೇಲ ಅವಡು ಸಮಾಜಗ್ ಎಡ್ಡೆ ಬೇಲೆ ಕೊರ್ಪು ನಂಚಿನ ಎಡ್ಡೆ ಕಾಣಿಕೆ ಕೊರ್ಪು ನಂಚಿನ ಅವಕಾಶ ಯೋಗ ಭಾಗ್ಯ ಮೇರೆಗೆ ಒದಗದ ಬರಡು. ಆ ದೈವ ದೇವರು ಆಯುಸ್ಸು ಆಯುರ ಆರೋಗ್ಯ ಧನ ಸಂಪತ್ತು ಕೊಡ್ದು ಮೊಕ್ಲಿಗೆ ಎಡ್ಡೆ ಮಾತ್ಪಡ ಪಂಪು ನಂಚಿನ ಆಶಯದೊಟ್ಟಿಗೆ ಈ ಕಾರ್ಯಕ್ರಮ ಮುಗಿತೋಂಬಿಲ್ಲ. ಸೊಲ್ಮೇಲು ಮಾತಾಡಿಲ್ಲ.